ಪಾವಗಡ ತಾಲೂಕಿನ ನಿಡಗಲ್ ಹೋಬಳಿ ಚನ್ನಕೇಶವಪುರ ಗ್ರಾಮದಲ್ಲಿ ವಾಲ್ಮೀಕಿ ಮೂರ್ತಿ ಪ್ರತಿಷ್ಠಾಪನೆ ಹಾಗೂ ಜಯಂತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಉಪಾಧ್ಯಕ್ಷ ಕೆಎನ್ ರಾಜಣ್ಣ ಹಾಗೂ ಶಾಸಕರು ಮಾಜಿ ಸಚಿವರು ಪಾವಗಡ ವೆಂಕಟರಮಣಪ್ಪ ಮತ್ತು ನಿಡಗಲ್ ವಾಲ್ಮೀಕಿ ಆಶ್ರಮದ ಪೀಠಾಧ್ಯಕ್ಷರಾದ ಶ್ರೀ ವಾಲ್ಮೀಕಿ ಸಂಜಯ್ ಕುಮಾರ ಸ್ವಾಮೀಜಿಗಳು ಶ್ರೀ 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 ಮಹರ್ಷಿ ಪುತ್ಥಳಿ ಪ್ರತಿಷ್ಠಾಪನೆ ಹಾಗೂ ಜಯಂತ್ಯೋತ್ಸವವನ್ನು ಬಹಳ ಅದ್ದೂರಿಯಾಗಿ ನಡೆಸಿಕೊಟ್ಟರು ಹಾಗೂ ಜ್ಯೋತಿಯನ್ನು ಬೆಳಗಿಸಿದರು. ನಂತರ ಸಂಜಯ್ ಕುಮಾರ ಸ್ವಾಮೀಜಿ ಮಾತನಾಡಿ, ವಿಶ್ವಕ್ಕೆ ಮಹಾನ್ ರಾಮಾಯಣ ಗ್ರಂಥ ಕೊಡುಗೆಯಾಗಿ ನೀಡಿದ ಕೀರ್ತಿ ವಾಲ್ಮೀಕಿ ಋಷಿ ಮುನಿಗಳಿಗೆ ಸಲ್ಲಬೇಕು ಎಂದರು. ವಾಲ್ಮೀಕಿ ಒಬ್ಬ ದಾರ್ಶನಿಕ ಮಹಾನ್ ಜ್ಞಾನಿ, ಆದರ್ಶ ಪುರುಷ, ವಿಶ್ವದ ಮೊದಲ ಕವಿ, ಜಗತ್ತಿಗೆ ರಾಮ ಲಕ್ಷ್ಮಣ ಸೀತೆ ಹನುಮಂತ ಲವಕುಶರನ್ನು ಪರಿಚಯಿಸಿದ ಕೀರ್ತಿ ಭಗವಾನ್ ವಾಲ್ಮೀಕಿ ಮುನಿಗಳಿಗೆ ಸಲ್ಲಬೇಕೆಂದರು. ಅಂತಹ ಜ್ಞಾನಿಗಳ ಮೂರ್ತಿ ಪ್ರತಿಷ್ಠಾಪನೆ ಮಾಡಿದ ಚನ್ನಕೇಶವಪುರ ಗ್ರಾಮದ ಜನತೆಗೆ ಶುಭವಾಗಲಿ. ಮಹರ್ಷಿ ವಾಲ್ಮೀಕಿ ಅವರ ಮೂರ್ತಿ ಪ್ರತಿಷ್ಠಾಪನೆ ಮಾಡಿದರೆ ಸಾಲದು, ಅವರ ಆದರ್ಶಗಳನ್ನು ನಿಮ್ಮ ನಿಜ ಜೀವನದಲ್ಲಿ ಮೈಗೂಡಿಸಿಕೊಳ್ಳಿ. ನಿಮ್ಮ ಮಕ್ಕಳಿಗೆ ಉತ್ತಮ ಶಿಕ್ಷಣ ಹಾಗೂ ಕಡ್ಡಾಯ ಶಿಕ್ಷಣ ಕೊಡಿಸಿ ಉತ್ತಮ ಹಾದಿಯಲ್ಲಿ ನಡೆಯಲು ವಾಲ್ಮೀಕಿ ತತ್ವಗಳನ್ನು ರೂಪಿಸಿಕೊಳ್ಳಿ, ಅವರ ಆದರ್ಶಗಳನ್ನು ಪಾಲಿಸಿ ಎಂದರು. ಬೆಂಗಳೂರಿನಿಂದ ಆಗಮಿಸಿ ಚನ್ನಕೇಶವಪುರದಲ್ಲಿ ಸಮಾಜವನ್ನು ಕಟ್ಟಬೇಕಂತಕ್ಕಂಥ ಮುಂಚಿರ್ತಕ್ಕಂಥವರು ಈ ಊರಿನ ಗಣ್ಯರಿದ್ದಾರೆ. ಹಾಗಾಗಿ ಈ ಊರಿನ ಎಲ್ಲ ಗಣ್ಯರಿಗೂ ಕೂಡ ಅವರವರನ್ನದೇ ಈ ಊರಿನ ಪ್ರತಿಯೊಬ್ಬ ಗಣ್ಯರಿಗೂ ನಾನು ಅವರವರಂತ ಹೇಳಲ್ಲ. ಪಂಚವಟಿ ಹೋಲಿಕೆ ನದಿಯಲ್ಲಿ ಗೋಳಿ ಕೊಟ್ಟಿರ್ತಕ್ಕಂಥ ಅಭೂತಪೂರ್ವ ಘಟನೆಯನ್ನ ಕೊಟ್ಟಿರ್ತಕ್ಕಂಥ ಆತಿಥ್ಯವನ್ನು ಕೊಟ್ಟಿರ್ತಕ್ಕಂಥ ಆತಿಥ್ಯಕ್ಕೆ ಹೆಸರುವಾಗಿರ್ತಕ್ಕಂಥ ವ್ಯಕ್ತಿ ಯಾರಾದ್ರೂ ಆಗಿದ್ರೆ ವಾಲ್ಮೀಕಿ ಬರೀತಕ್ಕಂಥ ರಾಮಾಯಣದ ಗುಹನ ಒಂದು ಪಾತ್ರ ಅದ್ಭುತವಾಗಿದೆ. ಇಡೀ ಚೈತ್ರ ಆಗೋದಲ್ಲ, ಇಡೀ ದಶರಥನ ಆದಿ ಆಗಿದ್ದ ಕಾಲ ಹಿಡಿದು ಕೊನೆಗೆ ರಾಮನ ಕೊನೆಯ ಉಸಿರುವರೆಗೂ ಕೂಡ ಯಾವ ಒಂದು ಅಂತ್ಯ ಕಾರ್ಯದಲ್ಲೂ ಕೂಡ ಗುಹನ ಪಾತ್ರ ಇದೆಯಲ್ಲ. ಆತಿಥ್ಯಕ್ಕೆ ಗುಹ ಅಂದ್ರೆ ಮತ್ತೊಂದು ಹೆಸರು ಅಂದ್ರೆ ಗುಹ, ಆತಿಥ್ಯಕ್ಕೆ ಹೆಸರು ಬಿಟ್ಟು ಬೇರೆ ಏನು ಅಲ್ಲ. ಅಂತ ಗುಹ ಹುಟ್ಟಿ ಬೆಳೀತಕ್ಕಂಥ ಜನಾಂಗ ಇದು. ಯಾಕಂದ್ರೆ ರಾಮನಿಗೆ ಅಷ್ಟೇ ಸಹಾಯ ಮಾಡ್ದ, ಭರತನಿಗೆ ಮಾಡ್ದ, ಇಡೀ ರಾಮ ಸಂಜಾತ್ರಿ ರಾಮಗಳು ಸಂಜಾತ್ರಿ ದಶರಥನ ವಂಶಸ್ಥರಿಗೆ ಅಷ್ಟೇ ಅಲ್ಲದೆ ಪ್ರತಿಯೊಬ್ಬರು ಕೂಡ ಗುಹನನ್ನು ಯಾರಾದ್ರೂ ಅಪೇಕ್ಷೆ ಮೇಲೆ ಕೇಳಿಕೊಂಡು ಬಂದ್ರೆ ಗುಹ ತನ್ನ ಎಲ್ಲ ಜೀವನವನ್ನ, ತನ್ನ ಇಡೀ ಜೀವನವನ್ನ ಆತಿಥ್ಯಕ್ಕೋಸ್ಕರ ಇಟ್ಟಿರ್ತಕ್ಕಂಥದ್ದು ಕೂಡ ಅಷ್ಟೇ ಒಂದು ವಿಶೇಷವಾಗಿರ್ತಕ್ಕಂಥದ್ದು. ಹೀಗಾಗಿ ಅಂತ ಜನಾಂಗದಲ್ಲಿ ನೀವು ಬಂದಿದ್ದೀರಾ. ಇವತ್ತು ನನಗೆ ಯಾಕೆ ಸ್ವಲ್ಪ ನೋವಾಯ್ತು ಅಂದ್ರೆ ಇಲ್ಲಿ ಮಾತಾಡ್ತಾ ಮಂತ್ರ ಜಪಿಸಿಕೊಳ್ಳಲೇ ಬೇಡ ಮನಜ ಸೋಮಶೇಖರ್ ತನ್ನ ಭಾಮ ಹೇಳ್ತಕ್ಕಂಥ ಮಂತ್ರ ಯಾವ್ದಾದ್ರು ಮಂತ್ರ ಇದ್ರೆ ರಾಮ ತಾರಕ ಮಂತ್ರ ಜಪಿಸುವಂತಕ್ಕಂಥ ಮಾತನ್ನ ಶಿವ ಮತ್ತು ಗಿರಿಜೆ ಬಾರಿ ಹೇಳಿಸ್ತಕ್ಕಂಥ ಮಹಾನ್ ಅದ್ಭುತ ಮಹಾನ್ ವ್ಯಕ್ತಿ ಯಾರಾದ್ರೂ ಇದ್ರೆ ಅದು ವಾಲ್ಮೀಕಿ ಮಹರ್ಷಿ. ಬೃಹತ್ತವಾಗಿರ್ತಕ್ಕಂಥ ವ್ಯಕ್ತಿತ್ವವನ್ನು ಇಡೀ ವಿಂಧ್ಯ ಪರ್ವತಕ್ಕೆ ಸಮಾನವಾಗಿರ್ತಕ್ಕಂಥ ವಿದ್ಯೆಯ ಪರ್ವತ ಏನಿದೆಯಲ್ಲ, ಶಿಷ್ಯ ಭಾರದ್ವಾಜನೊಂದಿಗೆ ಹೋಗ್ತಿರಬೇಕಾದ್ರೆ ಹೋಗ್ತಿರಬೇಕಾದ್ರೆ ಎರಡು ಪಕ್ಷಿಗಳ ವಿರವೇದನ ತಾಳ್ದಿರ್ತಕ್ಕಂಥ ಹುಟ್ಟಿಂದ ಬರತಕ್ಕಂಥ ಏನು ಈ ರಾಮಾಯಣ ಇದೆ. ಭಾರತದಲ್ಲಿ ಹೇಳ್ತಾರೆ, ಯಾವ ಬೇಡ ಯಾವ ಪ್ರಚೇಶ್ವರ ವಂಶಸ್ಥರಾಗಿರ್ತಕ್ಕಂಥ ಪ್ರಚೇಶ್ವರ ಮುನಿಯ ಮಗನಾಗಿರ್ತಕ್ಕಂಥ ಬೇಡ ಸಂಜಾತನಾಗಿರ್ತಕ್ಕಂಥ ಬೇಡ ಇಡೀ ವಂಶದ ಒಂದು ಮಹಾನ್ ನಗರಿಯನ್ನು ಕಟ್ಟಿರ್ತಕ್ಕಂಥ ಪ್ರಚೇಶ್ವರ ವಂಶಸ್ಥ ಏಕಪುತ್ರನಾಗಿರ್ತಕ್ಕಂಥ ವಾಲ್ಮೀಕಿ ಮಹರ್ಷಿಗಳು ರತ್ನಾಕರ ಅಂತ ಕರೀತಾರೆ, ಶಂಖಚೂಡ ಅಂತ ಕರೀತಾರೆ. ಅದ್ಭುತವಾಗಿರ್ತಕ್ಕಂಥ ನಾಮದರ್ಶತಕ್ಕಂಥ ಮಹಾತ್ಮ ಹುಟ್ಟಿದ್ದನೇ ವಾಲ್ಮೀಕಿ ರಾಮಾಯಣ ಬರಲಿಕ್ಕೆ ಹುಟ್ಟಿರ್ತಕ್ಕಂಥದ್ದು ಅಂತ ಮಹಾತ್ಮ ವೇದಾಂತ ಕೆಎನ್ ರಾಜಣ್ಣನವರು ಮಾತನಾಡಿ, ಈ ಕಾರ್ಯಕ್ರಮವನ್ನು ಮಾಡಲು ಬಹಳ ಕಷ್ಟ. ಇದು ಈ ತಲೆಮಾರಿಗೆ ನಿಂತು ಹೋಗುವುದಿಲ್ಲ, ಮುಂದೆ ಬರುವಂತಹ ತಲೆಮಾರಿಗೂ ಕೂಡ ಗುರುತತ್ವ ಇರುತ್ತದೆ ಎಂದರು. ಒಂದು ಕೆಲಸ ಮಾಡಬೇಕಂದ್ರೆ ಬಹಳ ಕಷ್ಟ, ಎಲ್ಲರೂ ಕೂಡ ಅದಕ್ಕೆ ಸಹಕಾರವನ್ನ ಕೊಡಬೇಕಾಗ್ತದೆ. ಆ ಸಹಕಾರವನ್ನೆಲ್ಲ ಪಡೆದು ನಿಮ್ಮ ಒಂದು ದೇವಸ್ಥಾನ, ನಿಮ್ಮ ಒಂದು ಪುಸ್ತಳಿಯನ್ನ ಅನಾವರಣ ಮಾಡ್ತಕ್ಕಂಥ ಕೆಲಸ ಇದೆಯಲ್ಲ, ಅದು ಪುಣ್ಯದ ಕೆಲಸ. ಇದು ಈ ತಲೆಮಾರಿಗೆ ಅದು ನಿಂತೋಗೋದಿಲ್ಲ. ಮುಂದೆ ಬರ್ತಕ್ಕಂಥ ಎಲ್ಲ ತಲೆಮಾರಿಗಳಿಗೂ ಕೂಡ ಒಂದು ಗುರುತನ್ನ ನೀವು ಮಾಡಿರ್ತಕ್ಕಂಥದ್ದು ಅಂತ ಹೇಳಿದ್ರೆ ನಿಜಕ್ಕೂ ಕೂಡ ಮತ್ತೊಮ್ಮೆ ಅದೊಂದು ಪುಣ್ಯದ ಕೆಲಸ ಅಂತೇಳಿ ನಾನು ಅದು ಕೂಡ ಅವರು ಅಭಿನಂದಿಸ್ತೇನೆ. ಸನ್ಮಾನ್ಯ ವೆಂಕಟರಮಣಪ್ಪನವರು ಒಂದು ಸಲಹೆ ಕೊಟ್ಟಿದ್ದಾರೆ. ಆ ಸಲಹೆ ನಮ್ಮವ್ರು ಯಾರು ಕೇಳೋದಿಲ್ಲ ಕಣಪ್ಪ.
ಯಾಕೆಂದ್ರೆ ನಾವು ಹಾಗೆ ಆ ಪೆನ್ನು ಹರಿತವಾಗಿರ್ತಕ್ಕಂಥ ಪೆನ್ನನ್ನ ಉಪಯೋಗಿಸ್ತಕ್ಕಂಥ ಶಕ್ತಿ ವಿದ್ಯೆ ಮಾತ್ರ ಕೊಡ್ಲಿಕ್ಕೆ ಸಾಧ್ಯ. ಆದ್ರಿಂದ ತಾವೆಲ್ಲರೂ ಕೂಡ ಹೆಚ್ಚು ವಿದ್ಯಾವಂತರನ್ನಾಗಿ ನಿಮ್ಮ ಮಕ್ಕಳನ್ನ ಮಾಡಬೇಕು. ಆ ವಿದ್ಯೆಯ ಮೂಲಕ ನಿಮ್ಮ ಕುಟುಂಬಕ್ಕೆ, ನಿಮ್ಮ ಊರಿಗೆ, ನಿಮ್ಮ ತಾಲೂಕಿಗೆ, ನಿಮ್ಮ ಜಿಲ್ಲೆಗೆ ಎಲ್ಲರಿಗೂ ಕೂಡ ಗೌರವವನ್ನು ತರಲಿಕ್ಕೆ ಸಾಧ್ಯ ಆಗ್ತದೆ. ವಿದ್ಯೆಯ ಮುಂದೆ ಸರಿಸಮನಾದಂತ ವಸ್ತು ಯಾವುದೂ ಇಲ್ಲ. ಆದ್ರಿಂದನೇ ನಾವೆಲ್ಲರೂ ಕೂಡ ಮಕ್ಕಳನ್ನ ವಿದ್ಯಾವಂತರನ್ನಾಗಿ ಮಾಡಬೇಕು. ಅವರು ವಿದ್ಯಾವಂತರ ಆದ್ಮೇಲೆ ಸಮಾಜಕ್ಕೆ ಆಸ್ತಿಯಾಗಿ ಪರಿವರ್ತನೆ ಆಗ್ತದೆ. ವಿದ್ಯೆಯಿಂದ ವಂಚನೆಯನ್ನ ಮಾಡಂತ ಪೋಷಕರು ಯಾರಾದ್ರೂ ಇದ್ರೆ ಅವರು ಮಹಾ ಪಾಪಿಗಳು ಅಂತ ನನ್ನ ಲೆಕ್ಕದಲ್ಲಿ. ಆದ್ರಿಂದ ಮಕ್ಕಳಿಗೆ ವಿದ್ಯಾಭ್ಯಾಸದಿಂದ ವಂಚನೆ ಆಗಬಾರದು. ಇವತ್ತು ವಿದ್ಯೆಯನ್ನ ಮಕ್ಕಳು ಕೊಡ್ಲಿಕ್ಕೋಸ್ಕರ ಸರ್ಕಾರಗಳು ಹೆಚ್ಚೆಲ್ಲ ಸೌಲಭ್ಯಗಳನ್ನ ಕೊಟ್ಟಿದೆ. ನಿಮ್ಮ ಮನೆ ಬಾಗ್ಲಲ್ಲೇ ಹೈಸ್ಕೂಲ್ಗಳು, ನಿಮ್ಮ ಮನೆ ಬಾಗ್ಲಲ್ಲೇ ಕಾಲೇಜ್ಗಳು, ನಿಮಗೆ ಫೀಸ್ ಕಟ್ಟಂಗಿಲ್ಲ, ಬಟ್ಟೆ ತಗೊಳಂಗಿಲ್ಲ, ಪುಸ್ತಕ ತಗೊಳಂಗಿಲ್ಲ, ಎಲ್ಲ ಸೌಲಭ್ಯವನ್ನು ಕೂಡ ಇವತ್ತು ಸರ್ಕಾರಗಳು ಕೊಡ್ತಾ ಇದೆ. ಫೀಸ್ ಜೊತೆಯಲ್ಲಿ ನಿಮ್ ಸ್ಕಾಲರ್ಶಿಪ್ಸ್ ಕೊಡ್ತಾರೆ. ಮತ್ತೆ ಉನ್ನತ ವ್ಯಾಸಂಗಕ್ಕೆ ಹೋಗ್ತಕ್ಕಂಥವ್ರಿಗೂ ಕೂಡ ಹೆಚ್ಚು ಸೌಲಭ್ಯಗಳನ್ನ ಕೊಟ್ಟು ಮಕ್ಕಳಿಗೆ ನಾವೇನು ಆಸ್ತಿ ಕೊಡ್ಲಿಕ್ಕೆ ಸಾಧ್ಯ ಆಗದೆ ಇದ್ರು ಕೂಡ ವಿದ್ಯೆಯನ್ನ ಕೊಡ್ತಕ್ಕಂಥ ಪುಣ್ಯದ ಕೆಲಸವನ್ನ ಮಾಡಲಿಕ್ಕೆ ಸರ್ಕಾರ, ಸಾರ್ವಜನಿಕರು ಮತ್ತು ಇತರ ಸಂಘ ಸಂಸ್ಥೆಗಳು, ಮಠಗಳು ಎಲ್ಲವೂ ಕೂಡ ಇವತ್ತು ಶ್ರಮ ವಹಿಸ್ತಾ ಇರ್ತಕ್ಕಂಥದ್ದು ನಿಜಕ್ಕೂ ಕೂಡ ಮುಂದೆ ಉತ್ತಮ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಒಂದು ಸೇವೆ ಅಂತೇಳಿ ನಾವೆಲ್ಲ ಭಾವಿಸ್ತೇವೆ. ವೆಂಕಟರಮಣಪ್ಪ ಮಾತನಾಡಿ, ವಾಲ್ಮೀಕಿ ಮಹರ್ಷಿಗಳು ಕೇವಲ ಒಂದೇ ಜಾತಿಗೆ ಸೀಮಿತವಾಗಿಲ್ಲ, ಎಲ್ಲಾ ಜಾತಿ ಪಂಗಡದವರಿಗೂ ಅನ್ವಯಿಸುವಂತಹ ಮಹಾನ್ ಋಷಿಗಳು. ನೀವು ಪ್ರತಿ ಗ್ರಾಮದಲ್ಲಿ ವಾಲ್ಮೀಕಿ ಜಯಂತಿಗೆ ಖರ್ಚು ಮಾಡುತ್ತಿರುವ ಹಣವನ್ನು ನಿಮ್ಮ ಸಮಾಜದಲ್ಲಿ ಯಾರು ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಹಿಂದುಳಿದಿದ್ದಾರೋ ಮತ್ತು ಮಕ್ಕಳನ್ನು ಓದಿಸಲು ಸಾಧ್ಯವಾಗದವರಿಗೆ ಈ ಹಣವನ್ನು ವಿದ್ಯಾಭ್ಯಾಸಕ್ಕೆ ಕಲ್ಪಿಸಿದರೆ ಈ ಸಮಾಜವನ್ನು ಮುಂದುವರಿಸಲು ಸಾಧ್ಯ. ದುಂದುವೆಚ್ಚಗಳನ್ನು ಕಡಿಮೆ ಮಾಡಿ ಪ್ರತಿ ಹಳ್ಳಿಯಲ್ಲೂ ಜನರನ್ನು ವಿದ್ಯಾವಂತರನ್ನಾಗಿ ಮಾಡಿ ಎಂದರು. ವಾಲ್ಮೀಕಿ ಜಯಂತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ತಮ್ಮೆಲ್ಲರಿಗೂ ಕೂಡ ನನ್ನ ಮೊದಲನೆಯದಾಗ ಅನಂತ ವಂದನೆಗಳನ್ನು ಅರ್ಪಿಸ್ತೇನೆ. ವಾಲ್ಮೀಕಿ ಮಹರ್ಷಿಗಳು ಬರೀ ಒಂದು ಜಾತಿಗೆ ಸೀಮಿತವಾದಂತವರಲ್ಲ, ಎಲ್ಲ ಜಾತಿ, ಎಲ್ಲ ಪಂಗಡಗಳಿಗೆ ಅನ್ವಯಿಸ್ತಕ್ಕಂಥ ವಾಲ್ಮೀಕಿ ಮಹರ್ಷಿಗಳು ಇವತ್ತು ಈ ಸಮುದಾಯವನ್ನ ಏನಿವತ್ತು ವಾಲ್ಮೀಕಿ ಜಯಂತಿ ಮಾಡ್ತೀರಿ, ತಾವೆಲ್ಲರೂ ಕೂಡ ಒಂದು ದಿವಸ ಇಡೀ ತಾಲೂಕಿನಲ್ಲಿ ಎಲ್ಲರೂ ಸೇರಿ ಒಂದು ಕಡೆ ಮಾಡಿದ್ರೆ ಅದು ಬಹಳ ದುರ್ಬಲದಿಂದ ಇರುತ್ತೆ ಅಂತ ನನ್ನ ಭಾವನೆ. ನೀವು ಏನು ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಹಿಂದುಳಿದಂತವರಿಗೆ ಪ್ರತಿ ಗ್ರಾಮದಲ್ಲಿ ನೀವು ಏನು ವಾಲ್ಮೀಕಿ ಜಯಂತಿ ಮಾಡಿ ಖರ್ಚು ಮಾಡ್ತೀರ ಹಣವನ್ನ, ನಿಮ್ಮ ಸಮಾಜದಲ್ಲಿ ಯಾರು ಬಹಳ ಹಿಂದುಳಿದಿದ್ದಾರೆ, ಯಾರು ಒಳ್ಳೆ ವಿದ್ಯಾವಂತನಿದ್ದಾನೆ, ಅವನು ಓದಕ್ಕೆ ಕೈಲಾದಂತವರಿಗೆ ಈ ಹಣವನ್ನ ಶೇಖರಿಸಿ ಅವರು ವಿದ್ಯಾವಂತರನ್ನ ಮಾಡಿದ್ರೆ ಈ ಸಮಾಜವನ್ನ ಮುಂದುವರಿಯಕ್ಕೆ ಸಾಧ್ಯ. ಈ ದುಂದು ಖರ್ಚುಗಳನ್ನ ಕಡಿಮೆ ಮಾಡಿ ಪ್ರತಿ ಹಳ್ಳಿನಲ್ಲಿ ಒಬ್ಬ ವಿದ್ಯಾವಂತರನ್ನು ಮಾಡಿ ನಿಮ್ಮ ಸಮಾಜದಲ್ಲಿ ಅಲ್ಲಿಗೆ ಹೆಚ್ಚಿನ ವಿದ್ಯಾವಂತರಾಗುತ್ತಾರೆ. ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಕೂಡ ಸಮಾಜ ಮುಂದುವರಿಯುತ್ತೆ. ನಾಗೇಂದ್ರ ಕುಮಾರ್ ಮಾತನಾಡಿ, ವಾಲ್ಮೀಕಿ ಅವರು ಹುಟ್ಟಿ ಸುಮಾರು ಸಾವಿರಾರು ವರ್ಷಗಳು ಆಗಿದೆ. ವಾಲ್ಮೀಕಿ ಅವರ ಮೊದಲ ಹೆಸರು ರತ್ನಾಕರ್ ಮತ್ತು ರಾಮಾಯಣ ಮಹಾಭಾರತದ ಬಗ್ಗೆ ತಿಳಿಸಿದರು. ಕಾರ್ಯಕ್ರಮದಲ್ಲಿ ಮಹಿಳೆಯರು ಕುಂಭಗಳೊಂದಿಗೆ ಆರತಿ ಮೆರವಣಿಗೆ ಮೂಲಕ ಸಾಗಿ ವಾಲ್ಮೀಕಿ ಮುನಿಗಳಿಗೆ ಪೂಜೆ ಮಾಡಿ ಕಲಾ ತಂಡ ವಾದ್ಯಗಳೊಂದಿಗೆ ವಾಲ್ಮೀಕಿ ಭವನದ ಕಡೆ ಮೆರವಣಿಗೆ ಸಾಗಿದರು. ಕಾರ್ಯಕ್ರಮದಲ್ಲಿ ಗ್ರಾಮದ ವಾಲ್ಮೀಕಿ ಯುವಕರ ಸಂಘದ ವತಿಯಿಂದ 12 ಜನ ಕೈವಾಡಸ್ಥರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಮಾಡಿದರು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಕೆಸಿ ನಾಗರಾಜ, ಸಿಎನ್ ಆನಂದರಾವ್, ಗೋಪಾಲ್ ರಾವ್, ಬಿಂದು ಮಾಧವರ, ಕೊಂಡಪ್ಪ ಕೊತ್ತೂರು, ಜಯರಾಮಪ್ಪ, ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯರು, ಸೀನಪ್ಪ, ಡಿಸಿಸಿ ಬ್ಯಾಂಕ್ ಪಾವಗಡ, ವೈದ್ಯ ಮಾರುತಿ, ಆರ್ಎಂಪಿ ಕಿರ್ಲಾಲಹಳ್ಳಿ, ನರಸಿಂಹ, ಮುಗದಾಳ ಬೆಟ್ಟ, ಧನಂಜಯ, ಜ್ಞಾನವಾಹಿನಿ ಶಾಲೆ ಕ್ಲರ್ಕ್ ಹನುಮಂತರಾಯಪ್ಪ, ಎಂ ವಕೀಲರು, ಕಿಟ್ಟಪ್ಪ ಊರುಬಾಗಿಲು, ಯರಗುಂಟಿ,
ಪಾಂಡುರಂಗಪ್ಪ ತಳವಾರ್, ಸಣ್ಣಪ್ಪ, ಪರಮೇಶ್ವರ, ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯರು ವೆಂಕಟೇಶ್, ರಾಮು, ನಾಗಭೂಷಣ್, ಮಧು, ಸಿಕೆಪುರ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಸುದರ್ಶನ, ವಾಲ್ಮೀಕಿ ಜಾಗೃತಿ ವೇದಿಕೆ ಅಧ್ಯಕ್ಷ ಪಾಳೆಗರ್, ಲೋಕೇಶ್, ಓಂಕಾರ ನಾಯಕ ಹಾಗೂ ಸಿಕೆಪುರದ ಗ್ರಾಮದ ಗ್ರಾಮಸ್ಥರು, ಪಾವಗಡ ತಾಲೂಕಿನ ಎಲ್ಲಾ ಗ್ರಾಮದ ವಾಲ್ಮೀಕಿ ಸಮುದಾಯದ ಬಂಧುಗಳು ಉಪಸ್ಥಿತರಿದ್ದರು. ವರದಿ ರಾಮಪ್ಪ, ಸಿಕೆಪುರ, ಪಾವಗಡ ತಾಲೂಕು. ಏನು ಅರಣ್ಯದಲ್ಲಿ ವಾಸ ಮಾಡ್ತಾ ಇದ್ರು ಅವರಿಗೆ ನಾರದ ಮುನಿಗಳ ಒಂದು ಪ್ರತ್ಯಕ್ಷ ಆಗಿ ಅವರಿಗೆ ಹಿತನುಡಿಗಳನ್ನ ಹೇಳಿದಂತ ಸಂದರ್ಭದಲ್ಲಿ ಅವರಿಗೆ ಏನಾಗುತ್ತೆ, ಜ್ಞಾನೋದಯ ಆಗುತ್ತೆ ಅಂತ ಕೆಲವರು ಹೇಳ್ತಾರೆ. ಹಂಗಲ್ಲ, ಅವರು ಸಪ್ತ ಋಷಿಗಳು ಒಂದ್ಸತಿ ಅರಣ್ಯದಲ್ಲಿ ನಡ್ಕೊಂಡು ಹೋಗ್ತಾ ಸಂದರ್ಭದಲ್ಲಿ ಈ ವಾಲ್ಮೀಕಿ ಸ್ವಾಮಿಗಳು ಏನ್ ಮಾಡ್ತಾರೆ, ರತ್ನಾಕರ, ಏನು ವಾಲ್ಮೀಕಿ ಅಂತ ಹೆಸರು ಬಂದಿರಲ್ಲ, ರತ್ನಾಕರ್ ಅಂತ ಹೆಸರಿರುವಂತಹ ವಾಲ್ಮೀಕಿ ಅವ್ರ ಮೊದಲ ಹೆಸರು. ಸೊ ಅವ್ರಿಗೆ ಅಡ್ಡಿಪಡಿಸೋದು, ತೊಂದರೆ ಕೊಡೋದು, ಅಡ್ಡ ಕಟ್ಟೋದು ಇದೆಲ್ಲ ಮಾಡಿದಾದ ಸಂದರ್ಭದಲ್ಲಿ ಅವ್ರು ಶಪಿಸುವುದರ ಮುಖಾಂತರ ಇವರಿಗೆ ಒಂದು ಜ್ಞಾನೋದಯ ಆಗುತ್ತೆ ಅಂತಕ್ಕಂಥ ಸಾವಿರಾರು ದಂತಕಥೆಗಳು ಹೇಳ್ತಾ ಹೋಗ್ತಾರೆ. ಏನೇ ಇರಲಿ, ದಂತಕಥೆಗಳು ವಾಲ್ಮೀಕಿ ಬಗ್ಗೆ ಏನೇ ಇದ್ರೂ ಸಮೇತವಾಗಿ ಇವತ್ತು ರಾಮಾಯಣ ಅಂತಕ್ಕಂತಹ ಮಹಾನ್ ಕಾವ್ಯವನ್ನ ನಮ್ಮ ಭಾರತ ದೇಶಕ್ಕೆ ಕೊಟ್ಟಂತಹ ಒಬ್ಬ ಮೂಲ ಪುರುಷ ಮಹಾನ್ ಕವಿ ಯಾರಾದ್ರೆ ಅವರು ನಮ್ಮ ವಾಲ್ಮೀಕಿ ಅಂತಕ್ಕಂತಹ ಮಾತನ್ನು ನಾವು ಗರ್ವಪೂರ್ವಕವಾಗಿ ನಾವು ಒಪ್ಕೋಬೇಕಾಗುತ್ತೆ. ವಾಲ್ಮೀಕಿ ಸ್ವಾಮಿಗಳೇ ರಾಮಾಯಣ ಬರೆದಿಲ್ಲ ಅಂದಿದ್ರೆ ರಾಮಾಯಣನೇ ಇರ್ತಿರ್ಲಿಲ್ಲ. ರಾಮಾಯಣದ ಬಗ್ಗೆ, ರಾಮನ ಬಗ್ಗೆ, ಸೀತೆಯ ಬಗ್ಗೆ, ಹನುಮಂತನ ಬಗ್ಗೆ ಎಲ್ಲಾ ವಿಚಾರಗಳು ನಮ್ಗೆ ಇವತ್ತು ತಿಳಿತಾ ಇದೆ ಅಂದ್ರೆ ಅದು ನಮ್ಮ ಏನು ವಾಲ್ಮೀಕಿ ಸ್ವಾಮಿಗಳು ರಾಮಾಯಣ ಬರೆದಿರೋದ್ರಿಂದ ಮಾತ್ರ ಇವತ್ತು ರಾಮಾಯಣ ಅಂತಕ್ಕಂಥದ್ದು ಅಸ್ತಿತ್ವದಲ್ಲಿದೆ. ಸ್ವಾಮಿಗಳೇ, ಈ ಮಹಾನ್ ಕಾವ್ಯ ಬರೆದಂತಹ ವಾಲ್ಮೀಕಿಯವರ ಒಂದು ಮಹಾನ್ ಕಾವ್ಯದಲ್ಲಿ 24,000 ಶ್ಲೋಕಗಳಿದೆ. ಇದು ಮಹಾನ್ ಗ್ರಂಥ, ಒಂದು ಚಿಕ್ಕ ಪುಸ್ತಕ ಅಲ್ಲ. ಆ ಮಹಾನ್ ಗ್ರಂಥ ಓದ್ಬೇಕಂದ್ರೇನೆ 100 ವರ್ಷ ಆಗುತ್ತೆ. ಅಷ್ಟೊಂದು ಮಹಾನ್ ಕಾವ್ಯ ಬರೆದಿರುವಂತಹ ಏನು ವಾಲ್ಮೀಕಿ ಇದರದು 24,000 ಶ್ಲೋಕಗಳಿಂದ ಕೂಡಿದಂತಹ ಮಹಾಕಾವ್ಯವಾಗಿದೆ. ಈ ಒಂದು ಮೊಟ್ಟ ಮೊದಲ ಮಹಾಕಾವ್ಯದಲ್ಲಿ ಏನೇನಿದೆ ಹಾಗಾದ್ರೆ, ಈ ಮೊಟ್ಟ ಮೊದಲ ಮಹಾಕಾವ್ಯದಲ್ಲಿ ಆಗಿನ ಕಾಲದಿಂದ ಈಗಿನ ಕಾಲದವರೆಗೂ ಸಮೇತವಾಗಿ ಏನು ಅವಾಗ ನಾವು ಭಾರತ ದೇಶ ಅಂತ ಇವಾಗ ಕರಿತಾ ಇದ್ದೀವೋ, ಅವತ್ತು ಭರತ ಖಂಡ ಅಂತ ಹೇಳ್ಬಿಟ್ಟು ಕರಿತಾ ಇದ್ದೀವಿ ನಮ್ಮ ಭಾರತ ದೇಶವನ್ನ. ಸಾವಿರಾರು ವರ್ಷಗಳ ಹಿಂದೆ ಭರತ ಖಂಡದಲ್ಲಿರುವಂತಹ ಅರಣ್ಯಗಳು, ಪರ್ವತಗಳು, ವಿಶಾಲವಾದಂತಹ ಸಾಗರ, ಸಮುದ್ರ, ನದಿ ಮತ್ತು ಜಲಪಾತಗಳಿಂದ ಕೂಡಿದಂತಹ ಸುಂದರ ವೈಭವವಾದಂತಹ ಒಂದು ಪ್ರಕೃತಿಯ ಬಗ್ಗೆ ವರ್ಣಿಸಿದರೆ ಯಾವುದೋ ಮಹಾಕಾವ್ಯದಲ್ಲಿ. ನಾವು ಬಡ ಕುಟುಂಬ ಅಂತ ಒಂದು ಕುಟುಂಬದಿಂದ ಬಂದು ವಿದ್ಯೆ ಎಷ್ಟು, ನಮ್ಮ ರಾಜಣ್ಣವರು ಹೇಳಿದ್ರು, ವೆಂಕಟಪ್ಪವರು ಹೇಳಿದ್ರು, ವಿದ್ಯೆ ಎಷ್ಟು ಇಂಪಾರ್ಟೆಂಟ್ ಅಂತಂದ್ರೆ ಅದಕ್ಕೆ ನಾನು ಉದಾಹರಣೆ ಹೇಳ್ತೀನಿ. ನಾನು ನಮ್ಮ ಹೈಸ್ಕೂಲಲ್ಲಿ ಓದುವಾಗ ನನಗಿಂತ ಬಹಳಷ್ಟು ಜಮೀನ್ದಾರುಗಳು ಅವರು ಇವರು ಮಕ್ಕಳಿದ್ದಾರೆ. ಅವ್ರು ಏನೇ ಇದ್ರು ನಾನು ಸ್ವಲ್ಪ ವಿದ್ಯಾ ಅಲ್ಲಿ ಪ್ರಥಮವಾಗಿ ಎಲ್ಲದರಲ್ಲೂ ಬರೋದ್ರಿಂದ ನನ್ನ ಅಲ್ಲಿ ಪ್ರಥಮವಾಗಿ ನನ್ನ ನೋಡೋರೆ ಹೊರತು, ಯಾಕೇಳಿ ಅಲ್ಲಿ ಅವ್ರ ಆಸ್ತಿ ಅಂತಸ್ತಲ್ಲ, ವಿದ್ಯೆ ಬಹಳ ಇಂಪಾರ್ಟೆಂಟ್. ನಾನು ಈ ಮಾತನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನಿಮ್ಮ ಅನೇಕ ಮಕ್ಕಳು ಇವತ್ತು ಓದ್ಬೇಕಾಗುತ್ತೆ, ವಿದ್ಯಾ ಕಲಿತು ಇವತ್ತು ಏನು ಬೆಂಗಳೂರಲ್ಲಿ ಅನೇಕ ಅಧಿಕಾರಿಗಳಿದಾರೋ ಎಲ್ಲ ವಿಲೇಜ್ಗಳಿಂದ ಬಂದಂತವ್ರೆ, ದೊಡ್ಡ ದೊಡ್ಡ ಅಧಿಕಾರಿಗಳು. ಅದು
ನಿಮ್ಮ ಮೆಚ್ಚಿನ ನಮ್ಮ ತುಮಕೂರು ಮಾಧ್ಯಮ 1 ವರ್ಷ ಪೂರೈಸಿದ ಈ ಸಂದರ್ಭದಲ್ಲಿ ನಮ್ಮ ತುಮಕೂರು ಮಾಧ್ಯಮ ನಿಮಗೆ ಧನ್ಯವಾದಗಳನ್ನ ತಿಳಿಸುತ್ತದೆ ಮತ್ತು ನಿಮ್ಮ ಪ್ರೀತಿಗೆ ಸದಾ ಚಿರಋಣಿಯಾಗಿರುತ್ತದೆ. ನೀವು ನಮ್ಮ ಮೇಲೆ ಇಟ್ಟ ನಂಬಿಕೆಯನ್ನು ಉಳಿಸುವ ಪ್ರಾಮಾಣಿಕ ಪ್ರಯತ್ನವನ್ನ ನಮ್ಮ ತಂಡ ಖಂಡಿತವಾಗಿಯೂ ಮಾಡುತ್ತದೆ. ಗೆಲುವಿನ ಹಾದಿಯಲ್ಲಿ ಸದಾ ನಮ್ಮ ಜೊತೆಯಾಗಿರಿ. ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸುದ್ದಿ ಅನ್ನೋದು ಬರೀ ಕಥೆಯಾಗದೆ ನಮ್ದ ಜೀವ ಗಾಳಿಗೆ ಬೆಳಕಾಗಿದೆ, ಗೆಲುವಿನ ಹಾದಿಯಲ್ಲಿ ನಗು ಮೂಡಿದೆ.